ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇದು ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್. ಪ್ರತಿಯೊಂದು ಊರಿಗೂ ಅದರದ್ದೇ ಆದಂತಹ ಪ್ರಧಾನ ಅಡುಗೆ ಅಂತ ಇರುತ್ತೆ. ಉದಾಹರಣೆಗೆ ಕರ್ನಾಟಕದಲ್ಲಿ ಅಕ್ಕಿ ಮತ್ತು ಜೋಳದಿಂದ ಜಾಸ್ತಿ ಅಡುಗೆ ಮಾಡ್ತೀವಿ ಅಲ್ವಾ? ಅದೇ ಮಹಾರಾಷ್ಟ್ರದಲ್ಲಿ ಗೋಧಿಯಿಂದ ಜಾಸ್ತಿ ಅಡುಗೆ ಮಾಡ್ತೀವಿ. ಆದರೆ ಗಾಡ್ಸ್ ಓನ್ ಕಂಟ್ರಿ ಅಥವಾ ಲ್ಯಾಂಡ್ ಆಫ್ ಕೊಕೊನಟ್ಸ್ ಅಂತಲೇ ಫೇಮಸ್ ಆಗಿರೋ ಕೇರಳದಲ್ಲಿ ತೆಂಗಿನಕಾಯಿನ ಜಾಸ್ತಿ ಉಪಯೋಗಿಸ್ತಾರೆ. ಯಾಕಪ್ಪ ಕೇರಳದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಸೆಟ್ಲ್ ಆಗಿರೋ ಕೇರಳದ ಮಹಿಳೆ, ಕೇರಳದ ಚೇಚಿ ವೀಣಾ ವಿಜಯ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತು ನಮ್ಮ ಎಪಿಸೋಡ್ ಅಲ್ಲಿ ಕರ್ನಾಟಕದ ಅಡುಗೆ ಮಾಡ್ತಾರಾ ಅಥವಾ ಕರ್ನಾಟಕದ ಅಡುಗೆಗೆ ಕೇರಳದ ಟಚ್ ಕೊಡ್ತಾರಾ, ಅವ್ರ ಹತ್ರನೇ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಕೇರಳದಲ್ಲಿ ಈಗ ನಮಸ್ತೆ ಅಂತ ಹೇಳೋದಕ್ಕೆ ಏನ್ ಹೇಳ್ತಾರೆ ಮಲಯಾಳಂ ಅಲ್ಲಿ? ನಮಸ್ಕಾರ. ನಮಸ್ಕಾರಂ. ಓಕೆ, ನಮಸ್ಕಾರಂ. ನಮಸ್ಕಾರಂ. ಸೊ ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀರಾ ಮೇಡಮ್ ನೀವು? ಇವತ್ತು ನಿಮ್ಗೆ ಒಂದು ಚಾರ್ಲಿ ಚಪ್ಲಿ ಅಂದ್ರೆ ಕೇಳಿದ್ದಲ್ಲ, ಚಾರ್ಲಿ ಚಪ್ಲಿ. ಚಪ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಹೌದಲ್ಲ, ಆದ್ರೆ ನಾನು ಚಾರ್ಲಿ ಚಪಾತಿ ಮಾಡಿ ಕೊಡ್ತೇನೆ. ಚಾರ್ಲಿ ಚಪಾತಿ ನಿಮ್ಮ ಇನ್ವೆನ್ಷನ್? ಹೌದೌದು. ಹಾಗಾದ್ರೆ ಹೆಸರು ನೀವು ಇಟ್ಟಿರೋದು? ಹೌದು. ಹೆಸರಿನ ರಹಸ್ಯ ಕೇಳ್ಬೋದಾ, ಯಾಕೆ ಚಾರ್ಲಿ ಚಪಾತಿ ಅಂತ? ಮಾಡ್ತಾ ಮಾಡ್ತಾ ನಿಮ್ಗೆ ಮಾಡ್ತಾ ಮಾಡ್ತಾ ಸೀಕ್ರೆಟ್ ರಿವೀಲ್ ಮಾಡ್ತೀರಾ? ಡೈರೆಕ್ಟ್ ಕಿಚನ್ಗೆ ಹೋಗೋಣ, ಬನ್ನಿ ಮೇಡಮ್. ಎಸ್ ಮೇಡಮ್, ಸೊ ಈಗ ಚಾರ್ಲಿ ಚಪಾತಿ ಚಪಾತಿ, ಸೊ ಇದರ ಸೀಕ್ರೆಟ್ ನೀವು ಇಲ್ಲೇ ಬಂದು ರಿವೀಲ್ ಮಾಡ್ತೀನಿ ಅಂತ ಹೇಳಿದಿರಿ. ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಏನ್ ಬೇಕೀಗ ಚಾರ್ಲಿ ಚಪಾತಿಗೆ? ಚಾರ್ಲಿ ಚಪಾತಿಗೆ ಫಸ್ಟ್ ಚಪಾತಿ ಲಾಟ್. ಓಕೆ, ಫಸ್ಟ್ ಗೆ ಲಾಟುವಂತ ಚಪಾತಿ. ಓಕೆ, ಹುಡಿ ಹಾಕ್ತೇನೆ. ಓಕೆ, ನಾನು ರೆಡಿ ಮಾಡಿ ತಂದಿದ್ದೇನೆ ನಾನು. ಓಕೆ, ಗೋಧಿ ಹಿಟ್ಟಲ್ವಾ? ಗೋಧಿ ಹಿಟ್ಟು. ಸೊ ಇದ್ರಲ್ಲಿ ಏನು ವ್ಯತ್ಯಾಸ ಇಲ್ಲ, ಗೋಧಿ ಹಿಟ್ಟು ತಯಾರು ಮಾಡಿದ್ರಲ್ಲಿ ನಾರ್ಮಲ್ ಆಗಿ ಚಪಾತಿಗೆ ಹೇಗೆ ಮಾಡ್ತಾರೋ ಅದೇ ತರ ಮಾಡಿದ್ರೆ ಸಾಕು. ಸ್ವಲ್ಪ ಸಾಫ್ಟ್ ಆಗಿ ಲಾಟಿ ಮಾಡಿದ್ರೆ ಸಾಕು ಹಿಟ್ಟು. ಇದೀಗ ನಿಮ್ಮ ಇನ್ವೆನ್ಷನ್ ಅಂತ ಹೇಳಿದ್ರಿ, ಹೆಚ್ಚಾಗಿ ಈಗ ಇನ್ವೆಂಟ್ ಮಾಡ್ತಾನೆ ಇರ್ತೀರಾ? ಮಾಡ್ತೇನೆ. ಯಾರಾದ್ರೂ ಒಂದು ಡಿಶ್ ಹೇಳುವಾಗ ನನ್ನ ಐಡಿಯಾದಲ್ಲಿ ಸ್ವಲ್ಪ ಆಚೆ ಈಚೆ ಚೇಂಜ್ ಮಾಡಿಕೊಂಡು ಏನಾದ್ರೂ ಮಾಡಿಫೈ ಮಾಡ್ತೀರಾ? ಓಕೆ, ಚಾರ್ಲಿ ಚಪಾತಿ. ಐ ಥಿಂಕ್ ಹಿಂದಿ ವರ್ಡ್ ಏನಾದ್ರು ಯೂಸ್ ಮಾಡ್ಕೊಂಡು ಹೆಸರಿಟ್ಟಿದ್ದೀರಾ ಇದಕ್ಕೆ? ಈಗ ನಾನು 4 ಚಪಾತಿ ಲಾಟ್ತೇನೆ. ನಾನ್ ಗೆಸ್ ಮಾಡಿದೆ ಚಾರ್ಲಿ ಚಪಾತಿ ಏನಾದ್ರು ಹಿಂದಿ ವರ್ಡ್ ಮಾಡಿದ್ರೆ. ಸೊ 4 ಚಪಾತಿ ಚಪಾತಿ ಅಂದ್ರೆ ಲೇಯರ್ದು ಎಲ್ಲಿ ಮಾತ್ರ ತೆಗ್ದದು. ಓಕೆ, ಫೈನ್ ಫೈನ್. ಹಾಗೆ ನೋಡೋಣ ಹೇಗಿರುತ್ತೆ ಅಂತ ಇನ್ವೆನ್ಷನ್. ಎಸ್, ಫಸ್ಟ್ ಸಣ್ಣ ಸಣ್ಣ ಚಪಾತಿ ಲಾಟಿ ಇಡಬೇಕು ನಾವು. ನೀವು ಆಲ್ರೆಡಿ ಲಾಟಿ ಇಡ್ತೀರಾ? ಹೌದು. ಅಂದ್ರೆ ಇದು ಸಣ್ಣದಲ್ಲ, ರೌಂಡ್. ಈಗ ನಮ್ಗೆ ಮನೆಯಲ್ಲಿ ಆದ್ರೆ ದೊಡ್ಡದಿರ್ತದಲ್ಲ, ಈಗ ಸಣ್ಣದಕ್ಕೆ ನಾನು ತುಂಬಾ ಸಣ್ಣದು ಮಾಡ್ತೇನೆ. ಇಲ್ಲಾಂದ್ರೆ ದೊಡ್ಡದು ಮಾಡ್ತೇನೆ. ಇದೀಗ ಚಪಾತಿ ಅಂದ್ರೆ ನಮ್ಮ ನಾರ್ಮಲ್ ಚಪಾತಿಯ ಟೇಸ್ಟೇ ಇರುತ್ತೆ ಅಥವಾ ಟೇಸ್ಟ್ ಅಲ್ಲೂ ವ್ಯತ್ಯಾಸ ಇರುತ್ತಾ? ಟೇಸ್ಟ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ, ಆದ್ರೆ ಸ್ವಲ್ಪ ಲೇಯರ್ ಆಗಿ ಸಿಗ್ತದೆ. ಲೇಯರ್ ಆಗಿ ಸಿಗ್ತದೆ. ನೋಡಕ್ಕೂ ಸ್ವಲ್ಪ ವಿಭಿನ್ನವಾಗಿರುತ್ತೆ, ಬಟ್ ಟೇಸ್ಟ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹೌದು. ಈಗ
ಈಗ ಕೇರಳದಿಂದ ಬಂದ್ರಿ ಅಂತ ಹೇಳಿದ್ರಿ, ಸೊ ಕೇರಳದಿಂದ ಕರ್ನಾಟಕದಲ್ಲಿ ಈಗ ಸೆಟ್ಲ್ ಆಗಿ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. 30 ವರ್ಷ ಆಯ್ತು. ಹೌದು. ಹಾಗಾದ್ರೆ ಈಗ ಪರ್ಫೆಕ್ಟ್ ಕನ್ನಡತಿ ಅಂತಲೇ ಹೇಳ್ಬೋದು ಅಲ್ವಾ? ಕನ್ನಡ ಮಾತಾಡ್ತೇನೆ, ಮಕ್ಕಳೆಲ್ಲ ನನ್ಗೆ ಬೈತಾರೆ ಮಾತ್ರ. ಯಾಕೆ? ವರ್ಡ್ಸ್ ಎಲ್ಲ ಒಮ್ಮೊಮ್ಮೆ ತಪ್ಪಾಗಿ ಬರುತ್ತೆ, ಕೇಳೋದು ವರ್ಡ್ಸ್ ಮಲಯಾಳಂ ಬರುತ್ತೆ ಅಂತ. ಮಲಯಾಳಂ ಅಲ್ಲ, ಅದು ಕನ್ನಡವ ಏನೋ ವರ್ಡ್ ಅಂತ ನನ್ಗೇನು ಗೊತ್ತಾಗಲ್ಲ. ಅದೆಷ್ಟೇ ನೀವು ಕನ್ನಡ ಮಾತಾಡಿದ್ರು ಆ ಸ್ಲ್ಯಾಂಗ್ ಕೇಳೋದು ಟಚ್ ಇದೆ ನಿಮ್ಮ ಭಾಷೆಯಲ್ಲಿ ಇನ್ನು ಅಲ್ವಾ? 3 ಆಯ್ತು ಇಲ್ಲಿಗೆ ಅಲ್ವಾ? 3 ಆಯ್ತು. ಎಷ್ಟು ಲೇಯರ್ ಬೇಕಾದ್ರೆ ಮಾಡ್ಬೋದು, ಬಟ್ ನೀವೀಗ ಚಾರ್ಲಿ ಅಂತ ಹೆಸರಿಟ್ಟು ಕಾರಣ ಮಾಡ್ಬೇಕಾಗುತ್ತೆ. ಓಕೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಲ್ವಾ ಇದು? ಹೌದು, ಬ್ರೇಕ್ಫಾಸ್ಟ್ ಆಗ್ತದೆ, ಮಧ್ಯಾಹ್ನಕ್ಕೂ ಆಗ್ತದೆ, ತೊಂದರೆ ಇಲ್ಲ. ಒಂದು ತಿಂದ್ರೆ ಸಾಕು, ಪಟ್ಟ ಫುಲ್. ಮಹಾರಾಷ್ಟ್ರಕ್ಕೆ ಹೋದ್ರೆ ಮಧ್ಯಾಹ್ನದ ಅಡಿಗೆನೂ ರೆಡಿ ಆಗುತ್ತೆ. ನಾವು ಹೆಚ್ಚಾಗಿ ಮಧ್ಯಾಹ್ನ ಅನ್ನನೇ ಜಾಸ್ತಿ ತಿಂತೀವಿ ಕರ್ನಾಟಕದಲ್ಲಿ. ಆಯ್ತಲ್ಲ 4? ಎಸ್, 1 2 3 4. ಈಗ ಸ್ವಲ್ಪ ಆಯಿಲ್ ಕೊಡಿ. ಆಯಿಲ್ ಬೇಕಾಗುತ್ತಾ? ಹೌದು. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಯೂಸ್ ಮಾಡುವಂತದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ, ಡಿ ಅಂಡ್ ಇ. ಇದು ಲೇಯರ್ ಕರೆಕ್ಟ್ ಬರ್ಲಿಕ್ಕೆ. ಓಕೆ. ಸೊ ಆಯಿಲ್ ಹಾಕ್ತಾ ಇದ್ದೀವಿ, ಲೇಯರ್ ಹಾಕಿ. ಹೌದು. ಓಕೆ. ಮಕ್ಕಳಿಗೆ ತುಂಬಾ ಖುಷಿ ಆಯ್ತು ಇದು ಮಾಡಿ. ಫಸ್ಟ್ ಟೈಮ್ ಮಾಡಿದಾಗ ಮಕ್ಕಳಿಗೆ ಖುಷಿ ಆಯ್ತು. ಯಾಕಂದ್ರೆ ಒಂದೇ ರೀತಿ ದಿನ ಮಾಡಕ್ಕಿಂತ ಚಪಾತಿ ಮಾಡಿದ್ರು ಬೇರೆ ಬೇರೆ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೆ ಸಹ ಚಪಾತಿ ಇಷ್ಟ ಆಗ್ತದೆ. ಹೌದು, ಅದು ಆಲ್ಮೋಸ್ಟ್ ಈಗ ಚಪಾತಿ ಇಷ್ಟ ಇಲ್ಲ ಅಂತ ಹೇಳೋರು ಕಮ್ಮಿ. ಎಲ್ರಿಗೂ ಇಷ್ಟ ಆಗುತ್ತೆ, ಅದು ಸೂಟ್ ಆಗುತ್ತೆ. ಇದು ಕೇಳದ್ದು ಅಂತ ಏನಿಲ್ಲ ಅಲ್ಲ, ನೀವೇ ಇನ್ವೆಂಟ್ ಮಾಡಿರೋ ಕಾರಣ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದು ಒಬ್ಬರು ಚಪಾತಿ ಮಾಡೋದನ್ನ ನೋಡಿ, ಅಂದ್ರೆ ಲೇಯರ್ ಸಿಗ್ತದೆ ಅಂತ, ಅದನ್ನು ನಾನು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರೋದು. ಈಗ ನಮ್ಮ ಕೈಗೆ ಸಿಕ್ಕಿದ್ರೆ ಸ್ವಲ್ಪ ಏನಾದ್ರೂ ಚೇಂಜಸ್ ಆಚೆ ಈಚೆ ಟ್ರೈ ಮಾಡ್ತಿರಲ್ಲ, ಅದೇ ತರ ಒಂದು ಸಲ ಟ್ರೈ ಮಾಡಿದ್ದು. ಸೊ ಎಲ್ಲರಿಗೂ ಇಷ್ಟ ಆಯ್ತು. ಮತ್ತೆ ಹೆಸರು ಕೂಡ ನಾನೇ. ಹೆಸರಲ್ಲಿ ಏನೋ ಮ್ಯಾಜಿಕ್ ಇದೆ ಮ್ಯಾಮ್. ಹೆಸರು ಹೇಳ್ಬೇಕಾದ್ರೆ ನಾವು ಟೇಸ್ಟ್ ನೋಡೋಣ ಅಂತ. ಅದೇ, ಅದು ಹೆಸರು ಮಾತ್ರ, ಚಪಾತಿ. ಓಕೆ. ಈಗ 4 ಲೇಯರ್ ನೀವು ಮಾಡಿದ ನಂತರ ಮತ್ತೆ ಅದನ್ನ ಲಾಟಿಸ್ತಾ ಇರುವಾಗ, ಈಗನೇ ಲಾಟಿಸುವಾಗ 4 ಲೇಯರ್ ಉಂಟು, ಏನು ಹೆಸರು ಹಾಕುದು ಅಂತ ಹೇಳಿ. ಲೇಯರ್ ಅಂದ್ರೆ ಎಲ್ಲಿ ತಕೊಂಡೆ, 4 ಅಂದ್ರೆ 4 ಅಂತ ತಕೊಂಡೆ ನಾನು. ಆಗ ನಾನೇ ಹೇಳಿದ್ದು ಅವರು ಚಾರ್ಲಿದ ಹೆಸರು ಆಯ್ತಲ್ಲ. ಮ್ಯಾಮ್ ಈಗ ತವಾ ಇಟ್ಕೊಂಡು ರೆಡಿ ಮಾಡಿ ಇಡೋದ? ಈಗ ಆಯ್ತು, ತವಾ ಇಟ್ಕೊಂಡು. ಸೊ ದಟ್ ನಿಮ್ದು ಲಟ್ಟಿಸಿ ಆಗುವಾಗ ಇಲ್ಲಿ ತವಾ ಬಿಸಿ ಆಗ್ತದೆ. ಎಷ್ಟು ಬೇಕಾದ್ರೆ ತಿನ್ ಮಾಡಬಹುದು ಇದು. ಓಕೆ. ಸ್ವಲ್ಪ ದೊಡ್ಡದಾಗಿ ಒಲೆಯಲ್ಲಿ ಮಾಡುದಾದ್ರೆ ಡೈರೆಕ್ಟ್ ಮಾಡಬಹುದು. ಈಗೇನೆ ಇದಕ್ಕೆ ಇನ್ನು ಕಟ್ ಮಾಡಿ ಏನಾದರೂ ಕಟ್ ಮಾಡಿ. ಓಕೆ, ಕಟ್ ಮಾಡ್ಬೇಕಾ ಇದನ್ನ? ಮಿಡ್ಲ್ ಒಂದು ಕಟ್ಟು, ಅಗೇನ್ ಡಯಾಗ್ನಲಿ ಕಟ್ ಮಾಡ್ತಾ ಇದ್ದೀರಾ? ಓಕೆ. ಹೇಗೆ ಬೇಕಾದ್ರೆ ಕಟ್ ಮಾಡಬಹುದು, ಇಲ್ಲಾದ್ರೂ ನಾವು ಏನಾದ್ರೂ ಮುಚ್ಚಳ ಇಟ್ಕೊಂಡು ರೌಂಡ್ ಟೈಪ್ ಕೂಡ ಮಾಡ್ಕೋಬಹುದು. ಈಗ ಲೇಯರ್ ಆಗಿ ತಿನ್ನಾಗಿದೆ. ತ್ರಿಕೋನಾಕಾರದಲ್ಲಿ ಇದೆ ಈಗ. ಹೌದು. ಓಕೆ. ಎಸ್. ಇನ್ನು ತವದಲ್ಲಿ ಹಾಕದ? ಓಕೆ. ಇದಕ್ಕೀಗ ಆಯಿಲ್ ಏನು ಹಾಕಕ್ಕಿಲ್ಲ, ಡೈರೆಕ್ಟ್ ಚಪಾತಿ ಹಾಕ್ತಾ ಇದ್ದೀರಾ? ಸ್ವಲ್ಪ ಬಿಸಿ ಹಾಕಿದ ನಂತರ ಆಯಿಲ್ ಹಾಕ್ತಾ ಇದ್ದೀರಾ? ಓಕೆ. ಈಗ ಗೊತ್ತಾಗೋದಿಲ್ಲ, ತಿನ್ನುವಾಗ ನಮ್ಗೆ ಲೇಯರ್ ಆಗಿ ಸಿಗ್ತದೆ. ಲೇಯರ್ ಆಗಿ ಸಿಗುತ್ತೆ. ಈಗ ಆಲ್ಮೋಸ್ಟ್ ನಾವು ನಾರ್ಮಲ್ ಒಂದ್ ಲೇಯರ್ ಹೆಂಗ್ ಕಾಣುತ್ತೆ ಹಾಗೆ ಕಾಣ್ತಾ ಇದೆ ಅಲ್ವಾ? ಈಗ ಕೇರಳದಲ್ಲಿ ನಿಮ್ದು ಎಕ್ಸಾಕ್ಟ್ ಪ್ಲೇಸ್ ಎಲ್ಲಾಗುತ್ತೆ ಮ್ಯಾಮ್? ವಯನಾಡ್. ಸೊ ಪ್ಯೂರ್ ಕೇರಳ ಹಾಗಾದ್ರೆ ಅಲ್ವಾ? ಯಾಕಂದ್ರೆ ಹೆಚ್ಚಾಗಿ ಕಾಸರಗೋಡು ಎಲ್ಲ ಕೇರಳನೇ, ಬಟ್ ಅದು ಹೆಚ್ಚಾಗಿ ಕರ್ನಾಟಕದ ರೀತಿನೇ ಇರುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ಗೊತ್ತಾಗಲ್ಲ ಕೇರಳ ಅಂತ. ಮಾತು ಕೂಡ ಅಷ್ಟೇ, ಕನ್ನಡದಲ್ಲಿ ಆಡ್ತಾರೆ, ತುಳು ಮಾತಾಡ್ತಾರೆ ಕಾಸರಗೋಡೆಲ್ಲ. ಸೊ ಆದಷ್ಟು ಪ್ಯೂರ್ ಕೇರಳ ಅಂತ ಹೇಳಕ್ಕಾಗಲ್ಲ, ಬಟ್ ನಿಮ್ದು ವಯನಾಡ್ ಕರೆಕ್ಟ್ ಕೇರಳ ಬರುತ್ತೆ ಅಲ್ವಾ? ಸೊ ಇದೀಗ ಒಂದು ಲೇಯರು ಆಗಿದೆ ಬಿಸಿ. ಈಗ ಎಣ್ಣೆ ಹಾಕಿ. ಈಗ ನಾನು ಆಯಿಲ್ ಬೇಕಾದ್ರೆ ಆಯಿಲ್ ಹಾಕ್ಬಹುದು, ಗೀ ಬೇಕಾದ್ರೆ ಗೀ ಹಾಕ್ಬಹುದು.
ಬಟ್ ಆಯಿಲ್ ಕೂಡ ಹೆಲ್ದಿ ಆಗಿರೋ ಕಾರಣ ಆಯಿಲೇ ಯೂಸ್ ಮಾಡ್ಬೋದು ಆಕ್ಚುಲಿ. ಚೀಪ್ ಆ್ಯಂಡ್ ದಿ ಬೆಸ್ಟ್ ಅಲ್ವಾ? ಇನ್ನು ಆಯಿಲ್ ಹಾಕ್ಲಿಲ್ಲ ಆದ್ರೂ ತೊಂದರೆ ಇಲ್ಲ, ಯಾಕಂದ್ರೆ ನಾವು ಲೇಯರ್ ಒಳಗೆ ಆಯಿಲ್ ಹಾಕ್ತೇವಲ್ಲ, ಅದ್ರದ್ದು ಡ್ರೈ ಆಗಬಾರ್ದು ಅಂತ ಸ್ವಲ್ಪ ಆಯಿಲ್ ಹಾಕೋದು. ಆಯಿಲ್ ಅಂದ್ರೆ ಡ್ರೈ ಆಗುತ್ತೆ ಸ್ವಲ್ಪ ಅಂತ. ಆಯ್ತು, ರೆಡಿ ಆಯ್ತು, ಬೇಗ ರೆಡಿ ಆಗುತ್ತೆ. ಇನ್ನು ಪ್ಲೇಟಿಗೆ ಹಾಕೋದು ಇದನ್ನ. ಈಗ ಸದ್ಯದಲ್ಲೇ ನಾಳೆ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ನಾವು. ಹೌದು. ಸೊ ಈಗ ನಿಮ್ಗೆ ಹಾಡು ಅಭ್ಯಾಸ ಏನಾದ್ರು ಇದೆಯಾ? ಭಜನೆ ಎಲ್ಲ ಭಜನೆ ಮಾಡ್ತೀರಾ? ಸೊ ಹಾಗಾದ್ರೆ ಸಂಕ್ರಾಂತಿ ರಿಲೇಟ್ ಆಗಿ ಏನಾದ್ರು ಒಂದು ಹಾಡು? ಖಂಡಿತ. ಇನ್ನು ಜಾನ್ವರಿ 14ಗೆ ಮಕರ ಬೆಳಕಲ್ಲ, ಅಯ್ಯಪ್ಪನದು ಸಂಕ್ರಾಂತಿ. ಹಾಗಾದ್ರೆ ನಾನು ಅಯ್ಯಪ್ಪನದೊಂದು ಸಣ್ಣ ಹಾಡು ಹೇಳ್ತೇನೆ. ಇದು ಕಾಯ್ತಾ ಇರ್ಬೇಕಾದ್ರೆ ನಿಮ್ದು ಹಾಡು ಆಡ್ಲಿ. ಓಕೆ. ಸ್ವಾಮಿ ಶರಣಂ ಶರಣಂ ಪೊನ್ನಯ್ಯಪ್ಪ, ಸ್ವಾಮಿ ಎಲ್ಲಾದೊರು ಶರಣಮಿಲ್ಲಯ್ಯಪ್ಪ, ಹರಿಹರ ಸುತನೇ ಶರಣಂ പൊന്നയ്യപ്പ, അവിടുന്നല്ലാതൊരു ശരണമില്ലയ്യപ്പ. സ്വാമി ശരണം ശരണം പൊന്നയ്യപ്പ, സ്വാമിയല്ലാതൊരു ശരണമില്ലയ്യപ്പ, ഹരിഹര സുതനേ ശരണം പൊന്നയ്യപ്പ, അവിടുന്നല്ലാതൊരു ശരണമില്ലയ്യപ്പ. ಇಷ್ಟು ಸ್ವೀಟ್ ಚೆನ್ನಾಗಿ ಅಡುಗೆ ಮಾಡ್ತೀರಾ ಅನ್ಕೊಂಡೆ, ಬಟ್ ಚೆನ್ನಾಗಿ ಹಾಡು ಕೂಡ ಹೇಳ್ತೀರಾ. ಸೊ ಸಂಗೀತ ಕ್ಲಾಸ್ಗೆ ಏನಾದ್ರು ಹೋಗಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇದು ಪ್ಯಾಷನ್ ಹಾಡಾಡೋದು. ಅಂದ್ರೆ ಸಣ್ಣದಿರುವಾಗನೇ ಅಮ್ಮ ಯಾವಾಗಲೂ ಭಕ್ತಿಗೀತೆ ಎಲ್ಲ ಹೇಳಿಕೊಟ್ಟಿತ್ತು, ಅದನ್ನು ಹೇಳಿ ಹೇಳಿ ಅಭ್ಯಾಸ ಆಯ್ತು. ಅಯ್ಯಪ್ಪ ಸ್ವಾಮಿದೇ ಅಂದ್ರೆ ಈಗ ಮಕರ ಸಂಕ್ರಾಂತಿಗೋಸ್ಕರ ಅಯ್ಯಪ್ಪ ಸ್ವಾಮಿದು ಹಾಡಾಡಿದ್ರಿ. ಹೌದು. ಇಲ್ಲಾಂದ್ರೆ ನಿಮ್ಮ ಫೇವ್ರೆಟ್ ದೇವ್ರು ಅಂದ್ರೆ ಕೆಲವರಿಗೆ ಇರುತ್ತಲ್ಲ, ಜಾಸ್ತಿ ದೇವ್ರ ನಂಬ್ತೀವಿ ಅಂತ, ದೇವ್ರು ಎಲ್ಲ ಒಂದೇ ಆದ್ರೂ ಕೂಡ? ದೇವರೆಲ್ಲರೂ ಒಂದೇ, ಆದ್ರೆ ನನ್ಗೆ ಇಲ್ಲಿ ಬಂದ ಮೇಲೆ ನಂದನೇಶ್ವರನ್ನು ತುಂಬಾ ಇಷ್ಟ. ತುಂಬಾ ನಂಬ್ತೀರಾ? ಪನಂಬೂರ್ ನಂದನೇಶ್ವರ ಅಂದ್ರೆ ನಮ್ದು ಹಸ್ಬೆಂಡ್ ಕೂಡ ವರ್ಕ್ ಮಾಡುದು ಕೂಡ ಪನಂಬೂರಲ್ಲಿ, ಹಾಗಾಗಿ ನಂದನೇಶ್ವರ ಅಂತ ಹೇಳುವಾಗ ಮನಸ್ಸಲ್ಲಿ ಒಂದು ಭಕ್ತಿ ಭಾವ ಜಾಸ್ತಿ ಆಗುತ್ತೆ ಅಂತ. ಓಕೆ, ಡನ್ ಡನ್. ಚಾರ್ಲಿ ಚಪಾತಿ ಡನ್. ಚಾರ್ಲಿ ಚಪಾತಿ ಅದು ಕೂಡ 4 ರೆಡಿ ಆಗಿದೆ ಈಗ ಅಲ್ವಾ? ಇದು ಸರ್ವ್ ಮಾಡ್ಕೊಳ್ಳಿ. ಬಿಸಿ ಬಿಸಿಯಾದ ಚಾರ್ಲಿ ಚಪಾತಿ ರೆಡಿ ಆಗಿದೆ. ಥ್ಯಾಂಕ್ ಯು. ಸ್ಪೆಷಲ್ ಆಗಿ ಇದು ಸ್ಪೆಷಲ್ ಯಾಕಂದ್ರೆ ಇದು ನಿಮ್ಮ ಇನ್ವೆನ್ಷನ್ ಅಲ್ವಾ? ಅಂಡ್ ಹೆಸರು ಕೂಡ ನಿಮ್ದೇ ಇನ್ವೆನ್ಷನ್ ಆಗಿ ಕ್ರಿಯೇಟಿವ್ ಆಗಿ ಇಟ್ಟಿದ್ದೀರಾ. ಸೊ ಹೇಗಿದೆ ಟೇಸ್ಟ್ ಅಂತ ನೋಡೋಣ. ಖಂಡಿತ. ಎಸ್ ವೀಕ್ಷಕರೇ, ಚಾರ್ಲಿ ಚಪಾತಿ ರೆಡಿ ಆಗಿದೆ. ಇದಿನ್ನೂ ಸ್ಪೆಷಲ್ ಯಾಕಂದ್ರೆ ಇದರ ಹೆಸರು ಸ್ವಲ್ಪ ಕ್ರಿಯೇಟಿವ್ ಆಗಿದೆ ಅಲ್ವಾ? ಸೊ ಹೆಸರಿಗೆ ತಕ್ಕಂತೆ 4 ಚಪಾತಿ 4 ಲೇಯರ್ ಅಲ್ಲಿ ಸಿದ್ಧವಾಗಿದೆ. ಇದನ್ನ ಮಾಡೋದು ಹೇಗೆ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಚಾರ್ಲಿ ಚಪಾತಿ ತಯಾರಿಸುವ ವಿಧಾನ. ಮೊದಲು ಗೋಧಿ ಅಂಟನ್ನು ಕಲಸಿ ನಾದಿಕೊಳ್ಳಿ. 10 ರಿಂದ 15 ನಿಮಿಷ ನೆನೆಯಲು ಇಟ್ಟು ಹಿಟ್ಟಿನ 4 ಉಂಡೆಗಳನ್ನು ಮಾಡಿಕೊಳ್ಳಿ. 4 ಉಂಡೆಗಳನ್ನು ಚಿಕ್ಕದಾಗಿ ಲಟ್ಟಿಸಿ ಇಟ್ಟುಕೊಳ್ಳಿ. ನಂತರ ಹಿಟ್ಟಿನ ಮೇಲೆ ಎಣ್ಣೆಯನ್ನು ಸವರಿ ಒಂದರ ಮೇಲೊಂದು ಇಟ್ಟು 4 ಪದರ ತಯಾರಿಸಿಕೊಳ್ಳಿ. ಬಳಿಕ ಒಟ್ಟಿಗೆ ತೆಳುವಾಗಿ ಲಟ್ಟಿಸಿಕೊಳ್ಳಿ. ಆ ಬಳಿಕ 4 ಭಾಗವಾಗಿ ತುಂಡು ಮಾಡಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಚಾರ್ಲಿ ಚಪಾತಿ ಚಟ್ನಿ ಅಥವಾ ಆಲೂಗಡ್ಡೆ ಭಾಜಿಯೊಂದಿಗೆ ಸವಿಯಲು ಬಲು ಚೆನ್ನ. ಈಗಂತೂ ಅವರ ಕೈಯಾರೆ ಇನ್ವೆಂಟ್ ಮಾಡಿ ಚಾರ್ಲಿ ಚಪಾತಿ ಮಾಡಿಕೊಟ್ಟಿದ್ದಾರೆ. ನೆಕ್ಸ್ಟ್ ರೆಸಿಪಿ ಏನು ಮ್ಯಾಮ್ ಹತ್ರನೇ ಕೇಳೋಣ. ಆದರೆ ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ಟೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮೌತ್ ಬ್ಯೂಟಿ ಸೋಪ್, ಹಾಗೇನೆ ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಈಗಾಗಲೇ ಚಾರ್ಲಿ ಚಪಾತಿ ನಮ್ಮ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ರೆಸಿಪಿ ಏನು ಮ್ಯಾಮ್ ಹತ್ರನೇ ಕೇಳೋಣ, ನಮ್ಮ ಚೇಚಿ ಹತ್ರ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಈಗ ಒಂದು ಚಾರ್ಲಿ ಚಪಾತಿ ನಿಮ್ಮ ಸ್ಪೆಷಲ್ ಇನ್ವೆನ್ಷನ್. ಸೊ ನೆಕ್ಸ್ಟ್ ರೆಸಿಪಿ ನಿಮ್ದು ಇನ್ವೆನ್ಷನ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಮಾಡ್ತಾರೆ ಈ ರೆಸಿಪಿ. ಯಾವ ರೆಸಿಪಿ ಇದು? ಈಗ ಶಂಕು ಪುಷ್ಪದ್ದು ಜ್ಯೂಸ್ ಮಾಡಿಕೊಡ್ತೀನಿ. ಶಂಖ ಪುಷ್ಪದಿಂದ ಜ್ಯೂಸ್. ಸೊ ಹೆಲ್ದಿ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು, ಅಲ್ವಾ? ಹೆಚ್ಚಾಗಿ ನೇಚರಲ್ಲಿ ಎಲ್ಲ ಮೆಡಿಸಿನ್ಸ್ ಇರುತ್ತೆ, ನಮ್ಗೆ ಯೂಸ್ ಮಾಡಕ್ ಬರಲ್ಲ. ಬಟ್ ಈಗ ನೀವು ಶಂಖ ಪುಷ್ಪದ ಜ್ಯೂಸ್ ಮಾಡೋದು ಹೇಗೆ ಅಂತ ವೀಕ್ಷಕರಿಗೆ ಹೇಳ್ತೀರಾ? ಎಸ್ ಮೇಡಮ್, ಸ್ಟಾರ್ಟ್ ಮಾಡೋಣ. ಓಕೆ, ಸ್ವಲ್ಪ ನೀರು ಬಾಯ್ಲ್ ಮಾಡ್ಲಿಕ್ಕೆ ಇಡುವ. ನೀರು ಬಾಯ್ಲ್ ಮಾಡ್ಲಿಕ್ಕೆ ಇಡ್ಬೇಕಾ? ಈ ಪಾತ್ರೆಯಲ್ಲಿ ಇಡೋದಾ? ಹಾಫ್ ಗ್ಲಾಸ್ ನೀರು ಹಾಕಿ. ಸಾಕು. ಇದೀಗ ಬಾಯ್ಲ್ ಆಗಬೇಕು. ಶಂಖ ಪುಷ್ಪದ ಜ್ಯೂಸಿಂದ ಬೆನಿಫಿಟ್ಸ್ ಏನು ಗೊತ್ತಾ? ಶಂಖ ಪುಷ್ಪದ ಜ್ಯೂಸ್ ಬೆನಿಫಿಟ್ ಅಂದ್ರೆ ನಮಗೆ BP ಕೊಲೆಸ್ಟ್ರಾಲ್ಗೆಲ್ಲ ಒಳ್ಳೇದು. ಅದರ ಬಿಟ್ಟು ನಮ್ಮ ಲೇಡೀಸ್ ಹುಡುಗಿಯವರಿಗೆಲ್ಲ ಮೆನ್ಸಸ್ ಟೈಮಲ್ಲಿ ಹೊಟ್ಟೆ ನೋವು ಆಗ್ತದಲ್ಲ, ಬ್ಲೀಡಿಂಗ್ ಟೈಮಲ್ಲಿ ಅದಕ್ಕೆ ಒಳ್ಳೇದು, ಮಾತ್ರ ತುಂಬಾ ಒಳ್ಳೇದಾಗುತ್ತೆ. ನೋವು ಕಮ್ಮಿ ಇದಲ್ಲ, ಆದ್ರೆ ನಮ್ಮ ಬಾಡಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಹೆಚ್ಚಾಗಿ ನಾನು ಹೇಳಿದ್ದೆ ನೇಚರ್ ಎಲ್ಲ ಇರುತ್ತೆ, ಎಲ್ಲ ಮೆಡಿಸಿನ್. ಅದೊಂದು ಹೇಳ್ತಾ ಸೇಯಿಂಗ್ ಇದೆ, ಯಾವಾಗ ನಾವು ಫುಡ್ ನ ಮೆಡಿಸಿನ್ ರೀತಿ ತಗೋತೀವೋ ಆ ಟೈಮಲ್ಲಿ ನಮಗೆ ಮೆಡಿಸಿನ್ ಅಗತ್ಯ ಬೀಳಲ್ಲ. ನಾವು ಫುಡ್ ಅನ್ನ ಯಾವಾಗ ಮೆಡಿಸಿನ್ ತರ ತಗೊಳ್ಳಲ್ವೋ ಆಗ ಬೀಳುತ್ತೆ ಅಗತ್ಯ ಅಂತ. ಎಸ್, ಸೊ ಈಗ ನೀರು ಬಾಯ್ಲ್ ಆಗ್ತಾ ಬಂತು. ಇದಕ್ಕೆ ಶಂಖ ಪುಷ್ಪ ಹಾಕುವ. ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಅನ್ಕೋತೀನಿ, ಬಿಕಾಸ್ ಇದ್ರ ಕಲರೇ ಬ್ರೈಟ್ ಕಲರ್ ಇದೊಂದು. ಎಸ್, ಇದೀಗ ಬಾಯ್ಲ್ ಆಗ್ಬೇಕಾ ಶಂಖ ಪುಷ್ಪ ಕೂಡ? ಜಸ್ಟ್ ಒಂದು ಬಾಯ್ಲ್ ಆದ್ರೆ ಸಾಕು. ಆಮೇಲೆ ಹಾಗೇನೆ ಮನೆಯಲ್ಲಿ ಆದ್ರೆ ಸ್ವಲ್ಪ ಒಂದು 5 ನಿಮಿಷ ಇಟ್ರೆ ಕಲರ್ ಚೆನ್ನಾಗಿ ಬರ್ತದೆ. ಕಲರ್ ಬಿಡ್ತಾ ಇದೆ ಈಗ ಶಂಖ ಪುಷ್ಪ. ಇದೇ ತರ ದಾಸವಾಳದ ಕೂಡ ಜ್ಯೂಸ್ ಮಾಡ್ಕೋಬಹುದು. ದಾಸವಾಳ ಹೆಚ್ಚಾಗಿ ಮನೆಯಲ್ಲೇ ಇರುತ್ತೆ, ಎಲ್ಲರ ಮನೆಯಲ್ಲಿ ದಾಸವಾಳದೊಂದು ಗಿಡ ಇದ್ದೇ ಇರುತ್ತೆ. ದಾಸವಾಳ ಈಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಶಂಖ ಪುಷ್ಪ ಕೂಡ ಇರ್ತದೆ. ಶಿವನಿಗೆ ಪ್ರೀತಿಯಾಗ ಫ್ಲವರ್ ಅಂತ ಹೇಳ್ತೀರಲ್ಲ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಇರ್ತದೆ. ಯಾರು ಕೂಡ ವೇಸ್ಟ್ ಮಾಡಬೇಡಿ. ಇದೊಂದು ವೇಳೆ ಬಾಡಿ ಹೋದ್ರು ಸಹ ಇವತ್ತಿದ್ದು ಫ್ಲವರ್ ನಾಳೆ ಹಾಕೊಂಡ್ರು ಸಹ ಈ ತರ ಜ್ಯೂಸ್ ಮಾಡಿ ಕೊಟ್ರೆ ಒಳ್ಳೇದು. ಅದು ಮಾತ್ರ ಅಲ್ಲ, ಈಗ ಕೇಕ್ ಎಲ್ಲ ಮಾಡ್ತೀರಲ್ಲ, ನ್ಯಾಚುರಲಿ ಕಲರ್ ಬರ್ಲಿಕ್ಕೆ ಇದೇ ತರ ತುಂಬಾ ಹೂವು ತಕೊಂಡು ಬಾಯ್ಲ್ ಮಾಡಿ ಅದನ್ನು ಕುದಿಸಿ ಅದು ತುಂಬಾ ಕಮ್ಮಿ ಪೇಸ್ಟಿ ತರ ಆಗ್ತದಲ್ಲ, ಅದು ನ್ಯಾಚುರಲ್ ಕಲರ್ ಆಗಿ ಕೇಕಿಗೆ ಸಹ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದ್ರಲ್ಲಿ ನಮ್ಮ ನೇಚರಲ್ಲೇ ನ್ಯಾಚುರಲ್ ಕಲರ್ಸ್ ಇರಬೇಕಾದ್ರೆ ಹೆಲ್ತ್ ಕೂಡ ಬೆನಿಫಿಟ್ ಆಗುತ್ತೆ. ಅಂಡ್ ಇದು ನೋಡ್ಬೇಕಾದ್ರೆ ಕಲರ್ ಕೂಡ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಸೆಕೆಂಡ್ ಸಾಕು. ಓಕೆ, ಬ್ರಿಲಿಯಂಟ್ ಬ್ಲೂ ಅಲ್ವಾ? ಎಸ್, ಆಫ್ ಮಾಡದಾ? ಆಯ್ತು ನೋಡಿ, ಈಗ ಇಟ್ರೆ ಸಾಕು. ಓಕೆ, ಫಿಲ್ಟರ್ ಮಾಡ್ಬೇಕಂತ ಅಗತ್ಯ ಇಲ್ಲ, ಆದ್ರೂ ಸಹ ಫಿಲ್ಟರ್ ಮಾಡಬಹುದು ನಮಗೆ. ಏನಾದ್ರೂ ಸ್ವಲ್ಪ ಅದ್ರಲ್ಲಿ ಏನಾದ್ರೂ ಮೆಟೀರಿಯಲ್ಸ್ ಇದ್ರೆ ಜ್ಯೂಸ್ ಇದ್ರೆ ಫಿಲ್ಟರ್ ಮಾಡೋದೇ. ಈಗ ಡೈರೆಕ್ಟ್ ಗ್ಲಾಸಿಗೆ ಹಾಕದ ನಾವು? ಇಲ್ಲ, ಬೌಲಿಗೆ ಹಾಕುವ. ಬೌಲಿಗೆ ಹಾಕದ? ಓಕೆ. ನೋಡಿ, ಪರ್ಫೆಕ್ಟ್ ಇಂಕ್ ಅಲ್ವಾ? ಹಿಂಗೆ ಇಟ್ರೆ ಇಂಕ್ ಅಂತ ಅನ್ಕೋಬಹುದು ಈಗ. ಎಸ್, ಇದಕ್ಕೆ ಶುಗರ್ ಆಡ್ ಮಾಡಿ. ಓಕೆ, ಶುಗರ್, ಸಕ್ಕರೆ ಸ್ವಲ್ಪ ಸಾಕು. ಮೆಡಿಸಿನ್ ಎಲ್ಲ ಆಕ್ಚುಲಿ ಡೈರೆಕ್ಟ್ ಕುಡಿಯೋದು ಒಳ್ಳೇದು, ಮೆಲ್ಟ್ ಆಗಬೇಕಲ್ಲ ಸ್ವಲ್ಪ. ಹೆಚ್ಚಾಗಿ ಮಾಡ್ತೀರಾ ಈ ರೀತಿ ಜ್ಯೂಸಸ್? ದಾಸವಾಳದಾಗಿರ್ಬೋದು ಅಥವಾ ಬೇರೆ ಬೇರೆ ಹೂವು? ನಾನು ಹೇಳಿದ್ದಲ್ಲ, ದಾಸವಾಳ ಮತ್ತೆ ಶಂಖ ಪುಷ್ಪ, ಇನ್ನು ನ್ಯಾಚುರಲ್ ಆಗಿ ರೋಸ್ ಪೆಟಲ್ಸ್ ಇಂದ ಮನೆಯಲ್ಲಿ ಮಾಡ್ತಾ ಇರ್ತೀರಾ ಇದನ್ನ? ಹೌದು, ಮಾಡ್ತೇವೆ. ಅಟ್ಲೀಸ್ಟ್ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಮಾಡಿದ್ರೆ? ವಾರಕ್ಕೆ ಒಮ್ಮೆ ಕುಡಿದ್ರೆ ಸಾಕು, ಸಾಕಾಗುತ್ತೆ. ಡೈಲಿ ಬೇಡ. ಡೈಲಿ ಅಂದ್ರೆ
ಈಗ ನಾವು ಹೇಳ್ತೇವಲ್ಲ ಅಮೃತ ಕೂಡ ಜಾಸ್ತಿ ಆದ್ರೆ ನಮ್ಮ ಬಾಡಿಗೆ ಅದೇ ತರ ಮದ್ದನ್ನು ಮದ್ದಿನ ರೀತಿಯಲ್ಲೇ ತಗೊಳ್ಬೇಕು. ಇನ್ನು ಸ್ವಲ್ಪ ಇನ್ನು ಬಾಡಿ ಕೂಲ್ ಆಗ್ಲಿಕ್ಕೆ ಕಸಕಸ ಇದು ನಿಮಗೆ ಬೇಕಾದ್ರೆ ಹಾಕಿದ್ರೆ ಸಾಕು, ಆಪ್ಷನಲ್. ಬಟ್ ಜ್ಯೂಸ್ ಅಲ್ಲಿ ಹೆಚ್ಚಾಗಿ ಈ ರೀತಿ ನಾವು ಯೂಸ್ ಮಾಡ್ಕೋತೀವಿ, ಮಕ್ಕಳಿಗೆ ಸ್ವಲ್ಪ ಅಟ್ರಾಕ್ಷನ್ ಆಗುತ್ತೆ. ಅಂಡ್ ಇದು ಕಲರ್ ಕೂಡ ಹಿಂಗಿರೋ ಕಾರಣ ಇದಕ್ಕೆ ಕಸಕಸ ಆಡ್ ಮಾಡಿದ್ರೆ ಇನ್ನಷ್ಟು ಬ್ಯೂಟಿ ಆಡ್ ಮಾಡುತ್ತೆ ಆಕ್ಚುಲಿ. ಓಕೆ, ನನ್ ಕಲರ್ ಮಾತ್ರ ಸಖತ್ ಇಷ್ಟ ಆಯ್ತು ಮ್ಯಾಮ್, ಇದ್ರದ್ದು ನಿಜವಾಗ್ಲೂ ಸಖತ್ ಇಷ್ಟ ಆಯ್ತು. ನೀವು ಜ್ಯೂಸ್ ಮಾಡ್ತಾ ಇದ್ದೀರಾ ಅಥವಾ ನಾವು ಲ್ಯಾಬ್ ಅಲ್ಲಿ ಕೆಮಿಕಲ್ಸ್ ಯೂಸ್ ಮಾಡ್ತಿದೀವ ಗೊತ್ತಾಗ್ತಿಲ್ಲ ನನಗೆ. ಓಕೆ, ಇನ್ನು ನೀರು ಆಡ್ ಮಾಡೋದಲ್ವಾ? ಎಸ್, ಹಾಕದಾ? ಸ್ಟ್ರಾಂಗ್ ಇದೆ. ಎಷ್ಟೇ ನೀರು ಆಡ್ ಮಾಡಿದ್ರು ತುಂಬಾ ಕಮ್ಮಿ ಡೈಲ್ಯೂಟ್ ಆಗ್ತದೆ. ಹೌದು, 5 ಫ್ಲವರ್ ಇದ್ರೆ ಸಾಕೋದು. ಸಾಕಾಗುತ್ತೆ ಈಗ? ಸಾಕು. ಫೈನ್. ಎಸ್ ಮ್ಯಾಮ್, ಈಗ ರೆಡಿ ಆಯ್ತಾ? ರೆಡಿ ಆಯ್ತು. ಡೈಟ್ ಸರ್ವಿಂಗ್ ಅಲ್ವಾ? ಹೌದು. ಓಕೆ, ಮಕ್ಕಳಿಗೆಲ್ಲ ಈ ರೀತಿ ಜ್ಯೂಸ್ ಕೊಡ್ಬೇಕಾದ್ರೆ ಹೆಚ್ಚಾಗಿ ಜ್ಯೂಸ್ ಕುಡಿತಾರೆ, ಬಟ್ ಹೆಲ್ತಿ ಆಗಿರುವಂತ ಏನಾದ್ರೂ ರೆಸಿಪಿ ಮಾಡ್ಕೊಟ್ರೆ ಕಮ್ಮಿ ತಿನ್ನೋದು ಮಕ್ಕಳು. ಹೌದು, ಬಟ್ ಇದು ಹೆಲ್ದಿ ಆಗಿ ಈ ರೀತಿ ಕಲರ್ಫುಲ್ ಆಗಿದೆ, ಮಕ್ಳಿಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ ಈ ಕಲರ್ ಎಲ್ಲ. ನೋಡ್ಲಿಕ್ಕೆ ಕಾಕ್ಟೈಲ್ ತರ ಕಾಣ್ತಾ ಇದೆ ಇದು. ಎಸ್, ಐಸ್ ಪೀಸ್ ಹಾಕುವ. ಇನ್ನು ಐಸ್ ಪೀಸ್ ಹಾಕದ? ಸಾಕಾಗುತ್ತೆ ಇಷ್ಟು ಐಸ್? ಸಾಕಾಗುತ್ತೆ. ಆಲ್ರೆಡಿ ಕೂಲ್ ಆಗಿದೆ, ಬಟ್ ಇನ್ನಷ್ಟು ಕೂಲ್ ಮಾಡೋಣ ಐಸ್ ಹಾಕಿ ಅಲ್ವಾ? ಎಸ್, ಫೈನ್. ಇನ್ನು ಸ್ವಲ್ಪ ಡೆಕೋರೇಷನ್ಗೆ ಕಸ್ಕಸ್ ಹಾಕ್ತೇನೆ. ಮೇಲ್ಗಡೆ ಹಾಕ್ತಾ ಇದ್ದೀರಾ ಕಸ್ಕಸ್? ಅದ್ ಕಸ್ಕಸ್ ಫುಲ್ ಫ್ಲೋಟ್ ಆಗ್ತಾ ಇದ್ರೆ ಚೆನ್ನಾಗಿ ಕಾಣುತ್ತೆ ನೋಡಕ್ಕೆ. ಹೌದು, ಇಲ್ಲಾಂದ್ರೆ ಕೆಳಗಡೆ ಸೆಟ್ಲ್ ಆಗಿರುತ್ತೆ ಅದು ಸ್ವಲ್ಪ ಹಾಕಿದ್ರೆ. ಓಕೆ, ರೆಡಿ? ಓಕೆ, ರೆಡಿ. ಶಂಕು ಪುಷ್ಪದ ಜ್ಯೂಸ್ ರೆಡಿ. ನೀವೀಗ ಎರಡೆರಡು ಕೈಲಿ ಎರಡೆರಡು ಕೊಟ್ರೆ ನಾನ್ ಯಾವ್ದನ್ನ ತಗೋಬೇಕೀಗ? ಒಂದು ಗ್ಲಾಸ್ ನಂಗೆ ಕೊಡಿ, ಇನ್ನೊಂದು ಗ್ಲಾಸ್ ನಿಮ್ ಕೈಲಿ ಇಟ್ಕೊ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಹೆಲ್ದಿ ಆಗಿರೋ ಶಂಖ ಪುಷ್ಪದ ಜ್ಯೂಸ್ ಕೈಯಲ್ಲಿ ರೆಡಿ ಆಗಿದೆ. ಸೊ ಹೆಲ್ದಿ ಐಟಮ್ನ ಮಕ್ಳಿಗೆ ತಿನ್ನಲ್ಲ ಅಂತ ಹೇಳೋ ಖಚಿತಿನೇ ಇಲ್ಲ, ಬಿಕಾಸ್ ಬ್ಯೂಟಿಫುಲ್ ಆಗಿ ಬ್ರಿಲಿಯಂಟ್ ಬ್ಲೂ ಅಲ್ಲಿ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ. ಖಂಡಿತವಾಗ್ಲೂ ಮಕ್ಕಳು ತಗೋತಾರೆ, ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಅದೇ ಟ್ರೈ ಮಾಡಕ್ಕೆ ಇದನ್ನು ಮಾಡೋದು ಹೇಗೆ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಶಂಖಪುಷ್ಪದ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲು 10 ರಿಂದ 15 ಶಂಖಪುಷ್ಪಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸಿ, ನಂತರ ಸೋಸಿಕೊಳ್ಳಿ. ತಣ್ಣಗಾದ ನಂತರ ಸಕ್ಕರೆ ಸೇರಿಸಿ ಕಲಸಿಕೊಳ್ಳಿ. ಬಳಿಕ ಬೇಕಾದಷ್ಟು ನೀರು ಹಾಕಿ ತೆಳು ಮಾಡಿಕೊಳ್ಳಿ. ಆ ಬಳಿಕ ನೆನೆಸಿದ ಕಾಮಕಸ್ತೂರಿ ಸೇರಿಸಿ ಸರ್ವ್ ಮಾಡಿ. ಈಗ ಆರೋಗ್ಯಕರ ಶಂಖಪುಷ್ಪದ ಜ್ಯೂಸ್ ಸವಿಯಲು ಸಿದ್ಧ. ಈ ಜ್ಯೂಸನ್ನು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಸೇವಿಸುವುದು ಬಲು ಉತ್ತಮ. ಎಸ್ ಮೇಡಮ್, ಸೊ ಈಗ ನಿಮ್ಮ ಇನ್ವೆನ್ಷನ್ ಚಾರ್ಲಿ ಚಪಾತಿನೂ ಇದೆ ಅಂಡ್ ಅದರ ಜೊತೆಗೆ ಶಂಖಪುಷ್ಪದ್ದು ಜ್ಯೂಸ್. ಸೊ ಫಸ್ಟಿಗೆ ನಾವು ಚಪಾತಿ ತಿನ್ನೋಣ, ಚಾರ್ಲಿ ಚಪಾತಿ ತಿನ್ನೋಣ, ಆಮೇಲೆ ನಾವು ಜ್ಯೂಸ್ ನೋಡೋಣ. ಓಕೆ, ಎಸ್ ಮೇಡಮ್, ಟೇಸ್ಟ್ ಮಾಡಿದ್ದೀವಿ. ಓಕೆ, ಸೊ ಬಾಜಿ ನೀವು ರೆಡಿ ಮಾಡ್ಕೊಂಡೇ ಬಂದಿದ್ದೀರಾ ಅಲ್ವಾ? ಎಸ್, ಪೊಟ್ಯಾಟೊ ಬಾಜಿ ಜೊತೆಗೆ ಚಪಾತಿ ಚೆನ್ನಾಗಿದೆ ಮ್ಯಾಮ್, ಆಕ್ಚುಲಿ ಚೆನ್ನಾಗಿದೆ. ನಾರ್ಮಲ್ ಚಪಾತಿ ರೀತಿ ಇದ್ರೂ ಚಾರ್ಲಿ ಚಪಾತಿ ಅಂತ ಹೇಳಿದ್ರಿ. ಸೊ ಇಲ್ಲಿ ನಾವೀಗಾಗಲೇ ನೋಡ್ಬೋದಲ್ವಾ, 4 ಲೇಯರ್, 1 2 3 ಆ್ಯಂಡ್ 4th ಲೇಯರ್ ಎಲ್ಲ ಮಿಸ್ ಆಗಿದೆ, ಮೇ ಬಿ ಒಟ್ಟಿಗೆ ಮರ್ಜ್ ಆಗಿದೆ ಅಂತ ಕಾಣಿಸುತ್ತೆ. ಸೊ ಚಾರ್ಲಿ ಚಪಾತಿ ನಿಮ್ಮ ಇನ್ವೆನ್ಷನ್ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟು ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣ್ತಿರೋ ಬ್ರಿಲಿಯಂಟ್ ಬ್ಲೂ ಕಲರಲ್ಲಿರೋ ಶಂಖಪುಷ್ಪದ್ದು ಜ್ಯೂಸ್ ಟೇಸ್ಟ್ ಮಾಡಿ ಮೇಡಮ್.
ಒಂದು ಹೂವಿನಿಂದ ಇಷ್ಟು ಬ್ಯೂಟಿಫುಲ್ ಆಗಿ ಇಷ್ಟು ಟೇಸ್ಟ್ ರೆಸಿಪಿ ಆಗುತ್ತೆ ಅಂತ ನಂಗಂತೂ ಗೊತ್ತಿರಲಿಲ್ಲ. ಸೊ ನೀವೊಂದು ಶಂಖಪುಷ್ಪದ ಜ್ಯೂಸ್ ಮಾಡಿದ್ರೆ ಹೆಲ್ದಿ ರೆಸಿಪಿನೂ ಇಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಟೇಸ್ಟಿಗಿಂತ ಜಾಸ್ತಿ ಬ್ಯೂಟಿಫುಲ್ ಕಲರ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಅಲ್ವಾ ತುಂಬ. ಸೊ ತುಂಬಾ ಚೆನ್ನಾಗಿದೆ ಮ್ಯಾಮ್. ಖಂಡಿತವಾಗ್ಲೂ ಮನೆಗೆ ಹೋಗಿ ಟ್ರೈ ಮಾಡ್ತೀನಿ. ಇದು ಮಾತ್ರ ಅಲ್ಲ, ನೀವು ಹೇಳಿದ ಹಾಗೆ ದಾಸವಾಳ ಆಗಿರ್ಬೋದು ಅಥವಾ ರೋಸ್ ಪೆಟಲ್ಸ್ ಆಗಿರ್ಬೋದು, ಇದರಿಂದಲೂ ಜ್ಯೂಸ್ ಮಾಡ್ಕೋಬಹುದು ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಬಂದು ಒಂದು ಬ್ಯೂಟಿಫುಲ್ ರೆಸಿಪಿ ಆ್ಯಂಡ್ ಒನ್ ಇನ್ವೆಂಟೆಡ್ ರೆಸಿಪಿನ ಹೇಳ್ಕೊಟ್ಟಿರೋದಕ್ಕೆ ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಪುಟ್ಟದಾದ ಒಂದು ಉಡುಗೊರೆ ಆ್ಯಂಡ್ ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ ಕಡೆಯಿಂದ ಒಂದು ಕಿರುಕಾಣಿ. ಥ್ಯಾಂಕ್ ಯು. ಮನೆಯಲ್ಲಿ ಕುಚ್ಚಲಕ್ಕಿ ಯೂಸ್ ಮಾಡ್ತೀರಾ? ಮಾಡ್ತೀರಾ. ಹಾಗೆ ಖಂಡಿತವಾಗ್ಲೂ ಸಂತೋಷ್ ರೈಸ್ ಇದು ಯೂಸ್ ಮಾಡಿ, ಚೆನ್ನಾಗಿ ಬರುತ್ತೆ. ಅನ್ನ ತಿನ್ಬೇಕಾದ್ರೆ ಇನ್ನಷ್ಟು ತಿನ್ನುವ ಅಂತ ಅನ್ಸುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಂಗಂತೂ ಕಣ್ಣಿಗೆ ಬರೀ ಈ ಶಂಖಪುಷ್ಪದ ಜ್ಯೂಸೇ ಕಾಣ್ತಾ ಇದೆ, ಬಿಕಾಸ್ ಅಷ್ಟು ಅಟ್ರಾಕ್ಟಿವ್ ಕಲರ್. ಸೊ ಖಂಡಿತವಾಗ್ಲೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಬಿಕಾಸ್ ಯಾವುದೇ ಒಂದು ಹೆಲ್ದಿ ರೆಸಿಪಿ ಅಂತ ಹೇಳಿದ ಕೂಡಲೇ ಹೆಲ್ತ್ ಕಾನ್ಷಿಯಸ್ ಆಗಿರೋ ಟ್ರೈ ಮಾಡಲೇಬೇಕು. ಆ್ಯಂಡ್ ನಮ್ಮ ವೀಕ್ಷಕರು ಹೆಲ್ತ್ ಕಾನ್ಷಿಯಸ್ ಆಗಿರ್ತಾರೆ ಅಂತ ಗೊತ್ತೇ ಇದೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಇದೇ ರೀತಿ ಪ್ರತಿನಿತ್ಯ ಹೊಸ ರೆಸಿಪಿಗಾಗಿ, ಹೆಲ್ದಿ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.